ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಮುಸ್ಲಿಂ ಸೆಂಟ್ರಲ್ ಕಮಿಟಿ ವತಿಯಿಂದ ರಾಜ್ಯ ವಿಧಾನ ಪರಿಷತ್ನ ವಿಪಕ್ಷ ನಾಯಕನಾಗಿ ಆಯ್ಕೆಗೊಂಡ ಬಿಕೆ ಹರಿಪ್ರಸಾದ್ ಅವರಿಗೆ ಅಭಿನಂದನಾ ಸಮಾರಂಭವು ನಗರದ ಶಾದಿ ಮಹಲ್ನಲ್ಲಿ ನಡೆಯಿತು. ದೇಶದಲ್ಲಿ ಅಲ್ಪಸಂಖ್ಯಾತರು ದಲಿತರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಸಂವಿಧಾನದ ಮೇಲೆ ನಡೆಯುತ್ತಿರುವ ದಾಳಿ ಎಂದು ಪರಿಗಣಿಸಬೇಕಾಗಿದೆ. ಇಂತಹ ಸಂದರ್ಭದಲ್ಲಿ ಸಂವಿಧಾನದ ಮೌಲ್ಯಗಳನ್ನು ಉಳಿಸಿಕೊಳ್ಳಲು ಈ ದೇಶದ ಜನರು ಒಂದಾಗಬೇಕು ಎಂದು ಹರಿಪ್ರಸಾದ್ ಅವರು ಕರೆ ನೀಡಿದರು. ರಾಜಕಾರಣದಲ್ಲಿ ಬಂದ ಸಂದರ್ಭದಲ್ಲಿ ದಕ್ಷಿಣ ಕನ್ನಡದಲ್ಲಿ ಹಲವಾರು ರಾಜಕೀಯ ಗುರುಗಳು ನನಗೆ ಸಿಕ್ಕಿದ್ದಾರೆ. ನಾನೇನಾದರೂ ಇವತ್ತು ಭಾಷಣ ಮಾಡೋದು ಕಲ್ತಿದ್ದರೆ ಭಾಷಣ ಮಾಡೋ ಜೊತೆಗೆ ಕುವೆಂಪುರವರ ಕೆಲವು ಕವನಗಳನ್ನ ಹೇಳಬೇಕಾದ್ರೆ ಅದಕ್ಕೆ ಮೂಲ ಕಾರಣ ಇಂದಿನ ಇದಿನಬ್ಬ ಸಾಹೇಬರು ಅವರ ಭಾಷಣದ ಶೈಲಿನಲ್ಲಿ ಆವಾಗ ಕುವೆಂಪುರವರು ಹೇಳೋರು. ಆದ್ದರಿಂದ ಇದಿನಬ್ಬ ಸಾಹೇಬರಿಂದ ನಾನು ಭಾಷಣ ಮಾಡೋದನ್ನು ಸಹ ಕಲ್ತಿರ್ತಕ್ಕಂಥದ್ದು. ಮತ್ತು ರಾಜಕಾರಣದಲ್ಲಿ ಯಾವ ದಿಟ್ಟಿನಲ್ಲಿ ನಾವು ಹೋಗಬೇಕು ಅನ್ನೋದನ್ನು ಹಿರಿಯ ಪತ್ರಕರ್ತರು, ಬೆಂಗಳೂರು ನಗರದಲ್ಲಿ ಪ್ರಜಾವಾಣಿಯ ಸಂಪಾದಕರು ಆಗಿದ್ದಂಥ ವಡ್ಡರ್ಸೆ ರಘುರಾಮ್ ಶೆಟ್ಟರು ಸಹ ಭಾಳಷ್ಟು ರಾಜಕೀಯ ಜೀವನದಲ್ಲಿ ನನಗೆ ಕೆಲವು ವಿಚಾರಗಳನ್ನ ಹೇಳ್ಕೊಡ್ತಂಥ ಗುರುಗಳು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅವರೆಲ್ಲರೂ ಸಹ ದಕ್ಷಿಣ ಕನ್ನಡದವರೇ ಮತ್ತು ದಕ್ಷಿಣ ಕನ್ನಡದ ಜಿಲ್ಲೆಯವರಾದಂಥ ಜನಾರ್ದನ್ ಪೂಜಾರಿಯವರು, ಆಸ್ಕರ್ ಫರ್ನಾಂಡಿಸ್ರವರು ಅವರ ಜೀವನ ಉದ್ದಕ್ಕೂ ಸಹ ರಾಜಕಾರಣದಲ್ಲಿ ಜನಸಾಮಾನ್ಯರ ಸೇವೆ ಮಾಡಬೇಕು, ಸಮಾಜದಲ್ಲಿರ್ತಕ್ಕಂಥ ಕಟ್ಟಕಡೆಯ ವ್ಯಕ್ತಿಗೂ ಸಹ ಸಂವಿಧಾನದ ಮತ್ತು ಪ್ರಜಾಪ್ರಭುತ್ವದ ಸೌಲಭ್ಯಗಳು ಸವಲತ್ತುಗಳು ಅವರ ಆಶಯಗಳಿಗೆ ಅನುಗುಣವಾಗಿ ಸಿಗಬೇಕು ಅನ್ನೋ ಮೂಲ ಉದ್ದೇಶದಿಂದ ಸೇವೆ ಮಾಡಿದಂಥ ಮಹಾನ್ ನಾಯಕರು ಸಹ ದಕ್ಷಿಣ ಕನ್ನಡ ಜಿಲ್ಲೆ ಜನಾರ್ದನ್ ಪೂಜಾರಿಯವರು, ಆಸ್ಕರ್ ಫರ್ನಾಂಡಿಸ್ರವರು. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಮುಸ್ಲಿಂ ಸೆಂಟ್ರಲ್ ಕಮಿಟಿ ಅಧ್ಯಕ್ಷ ಮಾಜಿ ಶಾಸಕ ಕೆಎಸ್ ಮೊಹಮ್ಮದ್ ಮಸೂದ್ ಅವರು ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ, ರಾಜ್ಯದಲ್ಲಿ ಅಲ್ಪಸಂಖ್ಯಾತರು, ಹಿಂದುಳಿದವರು, ಮಹಿಳೆಯರ ಹಕ್ಕುಗಳ ಮೇಲೆ ದಾಳಿ ನಡೆಯುತ್ತಿರುವ ಸಂದರ್ಭದಲ್ಲಿ ಅದರ ವಿರುದ್ಧ ಗಟ್ಟಿ ಧ್ವನಿಯಲ್ಲಿ ಮಾತನಾಡುತ್ತಿರುವ ಬಗ್ಗೆ ನಮಗೆ ಅಭಿಮಾನವಿದೆ ಎಂದರು. ಆಗಿ ಹೋಗುವ ಮುಸ್ಲಿಮರ ಮೇಲೆ ಆಗಿ ಹೋಗುವಂಥ ಪ್ರತಿಯೊಂದು ವಿಚಾರದಲ್ಲಿ ಹಿಜಾಬ್ ಆಗಲಿ, ಮದ್ರಸ ಆಗಲಿ, ದೇವಸ್ಥಾನ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಮಸೀದಿಗಳಾಗಲಿ, ಲೋಡ್ಗಳಾಗಲಿ, ಹಜಾಬ್ ಆಗಲಿ, ಮಾಂಸ ಆಗಲಿ, ಮಾವಿನ ಹಣ್ಣಾಗಲಿ, ಯಾವ ವಿಚಾರದಲ್ಲಿ ಇವತ್ತು ಮುಸಲ್ಮಾನ ದಬ್ಬಾಳಿಕೆ ಆಗ್ತಾ ಇದೆ. ಈ ದಬ್ಬಾಳಿಕೆಯನ್ನು ಔಟ್ರೈಟ್ ಜಾತಿಯಲ್ಲಿ ಮಾತಾಡಿದ ಧೀಮಂತ ನಾಯಕ ಹರಿಪ್ರಸಾದ್ ನಾಯಕ ಒಬ್ಬರಲ್ಲ, ಇಡೀ ವರ್ಲ್ಡ್, ಇಡೀ ರಾಜ್ಯ, ಇಡೀ ಕನ್ನಡ, ಇಡೀ ಹಿಂದೂಸ್ತಾನದಲ್ಲಿದ್ದಂಥ 19 ರಾಜ್ಯದ ಮುಖ್ಯರಾಗಿರುವಂಥ ಮನುಷ್ಯ. AICC ಪ್ರಧಾನ ಕಾರ್ಯದರ್ಶಿಯಾಗಿ, ಪ್ರತಿ ಜಿಲ್ಲೆಗಾಗಿ ಅಬ್ಸರ್ವರ್ ಆಗಿ, ಪ್ರತಿಯೊಂದು ಕಾರಣದಲ್ಲಿ ಹೋದಂಥ ಮನುಷ್ಯ. ಸಮಾರಂಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಮುಖಂಡರಾದ ಶಾಸಕ ಯುಟಿ ಖಾದರ್, ಮಾಜಿ ಶಾಸಕ ಮೊಯ್ದೀನ್ ಪಾವ, ಮಾಜಿ ಮೇಯರ್ ಶಶಿಧರ್ ಹೆಗ್ಡೆ, ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾದ ಅಬ್ದುಲ್ ರೌಫ್, ಸಂಶುದ್ದೀನ್, ಜಿನತ್, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಮುಸ್ಲಿಂ ಸೆಂಟ್ರಲ್ ಕಮಿಟಿಯ ಉಪಾಧ್ಯಕ್ಷರಾದ ಸಿ ಮೊಹಮ್ಮದ್ ಹಾಜಿ, ಕೋಶಾಧಿಕಾರಿ ಮೂಸಾ ಮಹಿಯುದ್ದೀನ್, ಬೋಳಾರ ಶಾದಿ ಮಹಲ್ ಅಧ್ಯಕ್ಷ ಯೂಸುಫ್ ಖಾದರ್, ಗೇರು ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಬಿಎಚ್ ಖಾದರ್, ಉಳ್ಳಾಲ ಸೈಯದ್ ಮದನಿ ದರ್ಗಾದ ಅಧ್ಯಕ್ಷ ರಶೀದ್ ಹಾಜಿ, ವಕ್ಫ್ ಬೋರ್ಡ್ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಅಬ್ದುಲ್ ನಾಸಿರ್, ಮುಸ್ಲಿಂ ಸೆಂಟ್ರಲ್ ಕಮಿಟಿಯ ಪ್ರಧಾನ ಕಾರ್ಯದರ್ಶಿ ಹನೀಫ್ ಹಾಜಿ ಮೊದಲಾದವರು ಉಪಸ್ಥಿತರಿದ್ದರು.